ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆಯ ನಂತರ ಈಗ ಶ್ರೀರಾಮನ ಚರಣ ಪಾದುಕೆಗಳನ್ನು ಕೂಡ ಪ್ರತಿಷ್ಠಾಪನೆ ಮಾಡಲಾಗುತ್ತಿದೆ. ನಿಜಕ್ಕೂ ಬಾಬರಿ ಮಸೀದಿ ಕೆಳಗೆ ಶ್ರೀರಾಮನ ಪಾದುಕೆಗಳು ಸಿಕ್ಕಿದ್ದು ನಿಜಾನ? ರಾಮಾಯಣದ ಪ್ರಕಾರ ಶ್ರೀರಾಮ 14 ವರ್ಷ ವನವಾಸಕ್ಕೆ ಹೋದಾಗ ರಾಮನ ತಮ್ಮ ಭರತ ರಾಮನ ಪಾದುಕೆಗಳನ್ನ ಅಯೋಧ್ಯೆಗೆ ತಂದು ಇಟ್ಟು ಅಯೋಧ್ಯೆಯನ್ನು ಆಳಿದ್ದ. ಆದರೆ ಈ ಪಾದುಕೆಗಳ ಮಹತ್ವ ಇಲ್ಲಿ ಎಷ್ಟಿದೆ? ಶ್ರೀರಾಮನ ಪಾದುಕೆಗಳೆಂದರೆ ಸಾಮಾನ್ಯನ? ಯಾಕೆ ಇದನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತಿದೆ? ಬನ್ನಿ ಈ ಎಲ್ಲ ವಿಷಯಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಿಜಕ್ಕೂ ನೀವು ರಾಮನ ಭಕ್ತರಾಗಿದ್ದರೆ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ಕಮೆಂಟ್ ನಲ್ಲಿ ಜೈ ಶ್ರೀರಾಮ್ ಎಂದು ಕೂಡ ಬರೆಯಿರಿ. ಅಷ್ಟೇ ಅಲ್ಲ, ಫೋಕಸ್ ಕನ್ನಡದ ಫೇಸ್ಬುಕ್ ಪೇಜ್ ಅನ್ನು ಕೂಡ ಲೈಕ್ ಮಾಡಿ, ಫಾಲೋ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಮರ್ಯಾದಾ ಪುರುಷೋತ್ತಮ ಪ್ರಭುರಾಮ ಅಯೋಧ್ಯೆಯಲ್ಲಿ ವಿರಾಜಮಾನನಾಗಿದ್ದಾನೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಜನವರಿ 22ರಂದು ಉದ್ಘಾಟನೆ ಆಗಿದೆ. ಈ ದಿನ ಭಾರತದ ಸುವರ್ಣ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಇದನ್ನ ಬರೆಯಲಾಗಿದೆ. ಹಿಂದೂ ಧರ್ಮದಲ್ಲಿ ದೇವರ ವಿಗ್ರಹದ ಪ್ರಾಣ ಪ್ರತಿಷ್ಠೆಗೆ ಬಹಳ ಮಹತ್ವ ಇದೆ. ಪ್ರಾಣ ಪ್ರತಿಷ್ಠೆ ಮಾಡದೆ ದೇವರನ್ನು ಪೂಜಿಸುವುದು ಅಪೂರ್ಣ ಎನ್ನುವ ನಂಬಿಕೆ ಕೂಡ ಇದೆ. ಜನವರಿ 22, 2024ರಂದು ರಾಮನ ಪ್ರತಿಷ್ಠೆ ನಡೆದಿದೆ. ಕಾಶಿಯ ವೇದ ವಿದ್ವಾಂಸರು ರಾಮಲಲ್ಲಾ ಪೂಜೆಯ ವಿಧಿವಿಧಾನ ನೆರವೇರಿಸಿದ್ದಾರೆ. ಮಧ್ಯಾಹ್ನ 12:15 12:45 ಶ್ರೀರಾಮನಿಗೆ ಮೃಗಶಿರ ನಕ್ಷತ್ರದಲ್ಲಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡಲಾಗಿದೆ. ಅಯೋಧ್ಯೆಯಲ್ಲಿ ನಿರ್ಮಾಣಗೊಂಡಿರುವ ರಾಮ ಮಂದಿರವು 380 ಅಡಿ ಉದ್ದ ಮತ್ತು 250 ಅಡಿ ಅಗಲವಿದೆ. ಎತ್ತರ 161 ಅಡಿ ಇದೆ. ಈ ದೇವಾಲಯವು 3 ಮಹಡಿ ಎತ್ತರವಿದೆ. ದೇವಾಲಯವು 44 ದ್ವಾರಗಳನ್ನು ಮತ್ತು 392 ಕಂಬಗಳನ್ನ ಹೊಂದಿದೆ. ನೀವು ರಾಮ ಮಂದಿರವನ್ನು ಪ್ರವೇಶಿಸಿದಾಗ ನಿಮಗೆ ಮೊದಲು ಕಾಣಿಸುವುದು ಸಿಂಹದ್ವಾರ. ಸಿಂಹದ್ವಾರದಿಂದ 32 ಮೆಟ್ಟಿಲುಗಳನ್ನು ಹತ್ತಿ ರಾಮ ಮಂದಿರಕ್ಕೆ ಹೋಗಬೇಕು. ಇದರ ನಂತರ ನೀವು 5 ಮಂಟಪಗಳನ್ನು ದಾಟಿ 30 ಅಡಿ ದೂರದಿಂದಲೇ ಗರ್ಭಗುಡಿಯಲ್ಲಿ ಶ್ರೀರಾಮನ ದರ್ಶನ ಮಾಡಬಹುದು. ಇದಷ್ಟೇ ಅಲ್ಲದೆ ರಾಮ ಮಂದಿರ ಸಂಕೀರ್ಣದ ಸುತ್ತಲೂ ಸಣ್ಣ ಮತ್ತು ದೊಡ್ಡ ದೇವಾಲಯಗಳನ್ನು ನಿರ್ಮಿಸಲಾಗುತ್ತಿದೆ. ಇದರಲ್ಲಿ ಶಬರಿ, ಮಹರ್ಷಿ ವಿಶ್ವಾಮಿತ್ರ, ಮಹರ್ಷಿ ಅಗಸ್ತ್ಯ, ಮಹರ್ಷಿ ವಾಲ್ಮೀಕಿ, ಲಕ್ಷ್ಮಣ, ಭರತ, ಜೊತೆಗೆ ಸೂರ್ಯ, ಭಗವತಿ ದೇವಿ, ಗಣೇಶ, ಶಂಕರ, ಅನ್ನಪೂರ್ಣ, ಹನುಮಾನ್ ಮೂರ್ತಿಗಳನ್ನು ಸಹ ನಿರ್ಮಾಣ ಮಾಡಲಾಗುತ್ತಿದೆ. ಈಗ ಇದೇ ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮನ ಚರಣ ಪಾದುಕೆಗಳನ್ನು ಕೂಡ ಪ್ರತಿಷ್ಠಾಪನೆ ಮಾಡಲಾಗುತ್ತಿದೆ. ಹೌದು, ಇಲ್ಲಿನ ಒಂದು ಸಂಪ್ರದಾಯದ ಪ್ರಕಾರ ಸೂರ್ಯವಂಶದ ಭರತ ವಂಶಕ್ಕೆ ಸೇರಿದವರೇ ಈ ಒಂದು ಪಾದುಕೆಗಳನ್ನ ಪ್ರತಿಷ್ಠಾಪನೆ ಮಾಡಬೇಕೆಂದು ಹೇಳಲಾಗುತ್ತಿದೆ. ಈ ಪಂಗಡಕ್ಕೆ ಸೇರಿದ ಸಂತರನ್ನ ಇಲ್ಲಿ ಈಗಾಗಲೇ ಆಹ್ವಾನಿಸಲಾಗಿದೆ. ಒಂದು ನಂಬಿಕೆಯ ಪ್ರಕಾರ ಬಾಬರಿ ಮಸೀದಿಯಲ್ಲಿ ಸಿಕ್ಕಂತಹ ರಾಮಲಲ್ಲಾನ ಮೂರ್ತಿಯ ಜೊತೆಗೆ ರಾಮನ ಪಾದುಕೆಗಳು ಕೂಡ ಸಿಕ್ಕಿದ್ದವು ಎನ್ನುವ ನಂಬಿಕೆ ಇದೆ. ಭರತ ದಶರಥನ 2ನೇ ಮಗ. ಈತನ ತಾಯಿ ಕೈಕೇಯಿ. ಈಕೆಯಿಂದಲೇ ರಾಮ ಕಾಡಿಗೆ ಹೋಗುವ ಪರಿಸ್ಥಿತಿ ಬಂದಿದ್ದು ಎನ್ನುವ ಮಾಹಿತಿ ನಿಮಗೆಲ್ಲ ಗೊತ್ತಿದೆ. ರಾಮಾಯಣದ ಭರತನಿಗೆ ಯೋಗ್ಯತೆಯೇನು ಕಡಿಮೆ ಇರಲಿಲ್ಲ. ಈತನು ಕೂಡ ಅಗ್ನಿದೇವರು ಕೊಟ್ಟ ಪಾಯಸದಿಂದಲೇ ಹುಟ್ಟಿದವನು. ಈ ಭರತನಿಗೆ ರಾಮನ ನಂತರ ರಾಜನಾಗುವ ಅರ್ಹತೆ ಇತ್ತು, ಆದರೆ ಎಂದಿಗೂ ಅಧಿಕಾರವನ್ನ ಬಯಸಲಿಲ್ಲ. ತನ್ನ ಮಗನಿಗೆ ರಾಜ್ಯ ಸಿಗಲಿ ಎಂದೇ ಕೈಕೇಯಿ ರಾಮನನ್ನ ಕಾಡಿಗೆ ಕಳಿಸುತ್ತಾಳೆ. ಆದರೆ ಭರತ ಮಾತ್ರ ಇದನ್ನ ಒಪ್ಪಿಕೊಳ್ಳುವುದಿಲ್ಲ. ರಾಮ ಕಾಡಿಗೆ ಹೋಗುವ ಸಮಯದಲ್ಲಿ ಭರತ ಅಯೋಧ್ಯೆಯಲ್ಲಿ ಇರುವುದಿಲ್ಲ. ಭರತನ ಬಗ್ಗೆ ಹೆಚ್ಚು ಮಾಹಿತಿ ಸಿಗುವುದು ಈ ಭಾಗದಲ್ಲಿಯೇ. ಅಲ್ಲಿಯ ತನಕ ಹೆಚ್ಚು ಭರತನ ಪ್ರಸ್ತಾಪವೇ ಇರುವುದಿಲ್ಲ. ಈ ವೇಳೆಯಲ್ಲಿ ಭರತ ಮತ್ತು ಶತ್ರುಘ್ನ ಹೆಚ್ಚಿನ ಅಭ್ಯಾಸಕ್ಕಾಗಿ ತಮ್ಮ ಅಜ್ಜನ ಮನೆಯಾದ ಕೈಕೇಯಿ ದೇಶಕ್ಕೆ ಹೋಗುತ್ತಾರೆ. ಇದೇ ಸಮಯದಲ್ಲಿ ರಾಮ ಮತ್ತು ಲಕ್ಷ್ಮಣರು ಅಯೋಧ್ಯೆಯಲ್ಲಿದ್ದರು. ಒಂದು ದಿನ ದಶರಥನು ತನ್ನ ನಂತರ ಪಟ್ಟವನ್ನು ಯಾರು ಏರುತ್ತಾರೆ ಎನ್ನುವ ಬಗ್ಗೆ ಪ್ರಜೆಗಳ ಬಗ್ಗೆ ಈ ವಿಷಯವನ್ನು ಪ್ರಸ್ತಾಪಿಸುತ್ತಾನೆ. ಜನತೆಯು ಆ ತೀರ್ಮಾನವನ್ನು ಒಪ್ಪಿಕೊಳ್ಳುತ್ತಾರೆ. ಅಂದರೆ ರಾಮನನ್ನ ರಾಜನನ್ನಾಗಿ ಮಾಡುವ ನಿರ್ಧಾರ ಆಗುತ್ತದೆ. ಆದರೆ ಇದೇ ವೇಳೆ ಕೈಕೇಯಿ ದಶರಥನ ಬಳಿ 2 ವರಗಳನ್ನ ಕೇಳುತ್ತಾಳೆ. ಒಂದು, ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಮತ್ತೊಂದು, ರಾಮ 14 ವರ್ಷ ಕಾಡಿಗೆ ಹೋಗಬೇಕು. ಹಿಂದೆ ಮದುವೆಯಾಗುವ ಮೊದಲು ದಶರಥ ಕೈಕೇಯಿಗೆ ಅವಳು ಯಾವುದೇ ಸಂದರ್ಭದಲ್ಲಿ 2 ವರಗಳನ್ನು ಕೇಳಿದರೆ
ಅವುಗಳನ್ನು ದಯಪಾಲಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ್ದನು. ಇದೇ ಕಾರಣ ಅಸಹಾಯಕನಾದ ದಶರಥನು ವಿಧಿ ಇಲ್ಲದೆ ಈ ವರಗಳನ್ನು ನೀಡಬೇಕಾಗುತ್ತದೆ. ಇದರ ಪರಿಣಾಮವಾಗಿ ರಾಮ ಮತ್ತು ಲಕ್ಷ್ಮಣ ಕಾಡಿಗೆ ತೆರಳುತ್ತಾರೆ. ಇದೇ ದುಃಖದಿಂದ ದಶರಥ ಪ್ರಾಣತ್ಯಾಗವನ್ನು ಕೂಡ ಮಾಡುತ್ತಾನೆ. ತಂದೆಯ ನಿಧನ ಸುದ್ದಿ ಕೇಳಿ ಭರತ ಅಯೋಧ್ಯೆಗೆ ಓಡೋಡಿ ಬರುತ್ತಾನೆ. ಆ ವೇಳೆ ರಾಮ ಲಕ್ಷ್ಮಣರು ಆಗಲೇ ಅರಣ್ಯಕ್ಕೆ ಹೋಗಿಯಾಗಿತ್ತು. ಇದಕ್ಕೆಲ್ಲ ಕಾರಣ ತನ್ನ ತಾಯಿ ಕೈಕೇಯಿ ಕೇಳಿದ ವರ ಎಂದು ತಿಳಿದು ಬರುತ್ತದೆ. ಇದರಿಂದ ಭರತನಿಗೆ ತುಂಬಾ ಸಿಟ್ಟು ಬರುತ್ತದೆ. ಏಕೆಂದರೆ ಭರತನು ತನ್ನ ಅಣ್ಣನಾದ ರಾಮನ ಬಗ್ಗೆ ಅಪಾರ ಪ್ರೀತಿ ಇತ್ತು. ತನ್ನ ತಾಯಿಯ ಕಾರಣದಿಂದಾಗಿ ಸಹೋದರ ವನವಾಸಕ್ಕೆ ಹೋಗಿದ್ದು ಅವನಿಗೆ ಬೇಸರವಾಗುತ್ತದೆ. ದಶರಥನ ಮರಣದ ನಂತರ ಮಂತ್ರಿಗಳು ಮತ್ತು ಇತರ ರಾಜರು ಭರತನಿಗೆ ಅಯೋಧ್ಯೆಯ ರಾಜನಾಗಿ ಪಟ್ಟಾಭಿಷೇಕ ಮಾಡಲು ಮಹಾಪಟ್ಟಾಭಿಷೇಕ ಸಮಾರಂಭವನ್ನ ಪ್ರಸ್ತಾಪಿಸುತ್ತಾರೆ. ತನ್ನ ಸಹೋದರರನ್ನು ಕಾಡಿಗೆ ಕಳಿಸಿ ತಾನು ಸಿಂಹಾಸನ ಏರುವುದು ಸರಿಯಲ್ಲ ಎಂದು ಭರತ ಯೋಚಿಸುತ್ತಾನೆ. ಯಾರು ಎಷ್ಟೇ ಹೇಳಿದರೂ ಪಟ್ಟವನ್ನು ಏರಲು ಸಿದ್ಧನಾಗುವುದಿಲ್ಲ. ರಾಮನಿಲ್ಲದೆ ಇದು ಸಾಧ್ಯವಿಲ್ಲ. ಅಣ್ಣನನ್ನು ಹೇಗಾದರೂ ಒಪ್ಪಿಸಿ ಕರೆದುಕೊಂಡು ಬರುತ್ತೇನೆ ಎಂದು ಅವನು ನಿರ್ಧಾರ ಮಾಡುತ್ತಾನೆ ಹಾಗೂ ಕಾಡಿಗೆ ಹೋಗಲು ಮುಂದಾಗುತ್ತಾನೆ. ರಾಮನನ್ನು ಮರಳಿ ತರಲು ಭರತನು ತನ್ನ ತಾಯಿ ಕೈಕೇಯಿ, ವಶಿಷ್ಠ ಮುಂತಾದ ಋಷಿಗಳು, ಮಂತ್ರಿಗಳು ಮತ್ತು ಕೆಲವು ಸೈನ್ಯದೊಂದಿಗೆ ಪ್ರಯಾಣ ಬೆಳೆಸುತ್ತಾನೆ. ಅಣ್ಣನನ್ನು ಹುಡುಕುತ್ತಾ ಚಿತ್ರಕೂಟಕ್ಕೆ ಬರುತ್ತಾನೆ. ಅಲ್ಲಿ ರಾಮನನ್ನು ಕಾಡಿನಿಂದ ಮನೆಗೆ ಬರುವಂತೆ ಬೇಡಿಕೊಳ್ಳುತ್ತಾನೆ. ರಾಮನನ್ನು ನೋಡಿದ ಕೂಡಲೇ ಭರತನು ರಾಮನ ಕಾಲಿಗೆ ಬಿದ್ದು ಗೌರವದಿಂದ ನಮಸ್ಕರಿಸುತ್ತಾನೆ. ಭರತನು ರಾಮ ಮತ್ತು ಲಕ್ಷ್ಮಣರಿಗೆ ದಶರಥನು ತೀರಿ ಹೋದ ವಿಷಯವನ್ನು ಹೇಳುತ್ತಾನೆ. ಇದನ್ನು ಕೇಳಿ ರಾಮ, ಲಕ್ಷ್ಮಣ, ಸೀತೆ ತುಂಬಾ ದುಃಖಕ್ಕೆ ಒಳಗಾಗುತ್ತಾರೆ. ಋಷಿಗಳ ಜೊತೆಯಲ್ಲಿ ಸಹೋದರರಾದ ಭರತ ಹಾಗೂ ಲಕ್ಷ್ಮಣರೊಂದಿಗೆ ರಾಮನು ತಂದೆಗೆ ಗಂಗೆಯಲ್ಲಿ ತರ್ಪಣವನ್ನ ಸಲ್ಲಿಸುತ್ತಾನೆ. ಮರುದಿನ ಪ್ರಾತಃ ಕಾಲ ಪ್ರಾರ್ಥನೆ ನಂತರ ಭರತನು, ಸಹೋದರ, ನಿನ್ನ ವನವಾಸಕ್ಕೆ ನನ್ನ ತಾಯಿಯೇ ಕಾರಣ. ಅವಳ ಸ್ವಾರ್ಥವರ್ತನೆಗಾಗಿ ನಾನು ನಿನ್ನಲ್ಲಿ ಕ್ಷಮೆ ಕೇಳುತ್ತೇನೆ. ನೀನು ದಯವಿಟ್ಟು ಅಯೋಧ್ಯೆಗೆ ಹಿಂದಿರುಗಿ ಪಟ್ಟಾಭಿಷೇಕವನ್ನು ಸ್ವೀಕರಿಸು ಎಂದು ರಾಮನನ್ನು ಬೇಡಿಕೊಳ್ಳುತ್ತಾನೆ. ಆದರೆ ಇದಕ್ಕೆ ರಾಮನು ಒಪ್ಪಿಕೊಳ್ಳುವುದಿಲ್ಲ. ಇದನ್ನು ಕೇಳಿದ ಭರತನು ತುಂಬಾ ನಿರಾಶೆಗೊಳ್ಳುತ್ತಾನೆ ಮತ್ತು ಸಹೋದರ, ನೀನಿಲ್ಲದೆ ನಾನು ಅಯೋಧ್ಯೆಗೆ ಮರಳಲಾರೆ. ನಿಮ್ಮೊಂದಿಗೆ ನಾನು ಕೂಡ ಇಂದಿನಿಂದ ಕಾಡಿನಲ್ಲಿಯೇ ಇರುತ್ತೇನೆ. ಇಲ್ಲದಿದ್ದರೆ ಸಾಯುವವರೆಗೆ ಉಪವಾಸ ವ್ರತವನ್ನು ಮಾಡುತ್ತೇನೆ ಎಂದು ಪಟ್ಟು ಹಿಡಿಯುತ್ತಾನೆ. ರಾಮನು ವಶಿಷ್ಠರನ್ನು ನೋಡಿ ಭರತನನ್ನು ಮನವೊಲಿಸಲು ವಿನಂತಿಸುತ್ತಾರೆ. ವಶಿಷ್ಠರು ಭರತನಿಗೆ ಹೀಗೆಂದು ಹೇಳುತ್ತಾರೆ, ದಯವಿಟ್ಟು ನಿನ್ನ ಸೋದರ ರಾಮನ ಮಾತನ್ನು ಕೇಳು. ಅಯೋಧ್ಯೆಗೆ ಹಿಂದಿರುಗಿ ಆತನ ಅಧಿಕಾರದಲ್ಲಿ ಉಪನಾಯಕನಾಗಿ ರಾಜ್ಯವನ್ನು ಆಳು. ಹಾಗೆ ಮಾಡುವುದರಿಂದ ನೀನಾಗಲಿ ಅಥವಾ ನಿನ್ನ ತಂದೆಯಾಗಲಿ ಧರ್ಮಕ್ಕೆ ಮೋಸ ಮಾಡದಂತೆ ಆಗುವುದಿಲ್ಲ. ಇದಕ್ಕೆ ಒಪ್ಪಿದ ಭರತನು ಹಿಂದಿರುಗಿ ರಾಮನ ಸೇವಕನಾಗಿ ರಾಜ್ಯವನ್ನು ಆಳಲು ನಿರ್ಧರಿಸುತ್ತಾನೆ. ತನ್ನ ಸೋದರರಾದ ರಾಮ ಮತ್ತು ಲಕ್ಷ್ಮಣರಂತೆ ಅವನು ಸಹ ರಾಜನ ವೇಷವನ್ನು ಬಿಟ್ಟು ತಪಸ್ವಿಯ ಬಟ್ಟೆಯನ್ನು ಧರಿಸಿ ನಿರ್ಧಾರ ಮಾಡುತ್ತಾನೆ. ಅವನು ರಾಮನ ಪಾದುಕೆಗಳನ್ನ ತಲೆ ಮೇಲೆ ಹೊತ್ತುಕೊಂಡು ಅಯೋಧ್ಯೆಗೆ ಹಿಂದಿರುಗುತ್ತಾನೆ. ಅವನು ರಾಮನ ಪಾದುಕೆಗಳನ್ನ ಸಿಂಹಾಸನ ಮೇಲೆ ಇಟ್ಟು ದೇಶವನ್ನ ಅತ್ಯಂತ ಪ್ರಾಮಾಣಿಕವಾಗಿ ಆಳುತ್ತಾನೆ. ಹೌದು ಸ್ನೇಹಿತರೆ, ಈ ಒಂದು ಕಾರಣಕ್ಕಾಗಿಯೇ ಭರತನ ನೆನಪಿಗಾಗಿ, ಭರತನ ತ್ಯಾಗಕ್ಕಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಪಾದುಕೆಗಳನ್ನು ಕೂಡ ಈಗ ಪ್ರತಿಷ್ಠಾಪನೆ ಮಾಡಲಾಗುತ್ತಿದೆ. ಬರುವ ದಿನಗಳಲ್ಲಿ ನೀವೇನಾದರೂ ಅಯೋಧ್ಯೆಗೆ ಹೋದಾಗ ತಪ್ಪದೆ ಈ ರಾಮನ ಪಾದುಕೆಗಳನ್ನು ಕೂಡ ದರ್ಶಿಸಿ ನೀವು ಕೂಡ ಪುನೀತರಾಗಬಹುದು. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ಜೈ ಶ್ರೀರಾಮ್ ಎಂದು ಬರೆಯಿರಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ. ಆರ್ಥಿಕ ಸಮಸ್ಯೆ, ದಾಂಪತ್ಯ ಸಮಸ್ಯೆ, ಮದುವೆ ವಿಳಂಬ, ಜೀವನದಲ್ಲಿ ಎಂತಹದೇ ತೊಂದರೆ ಇರಲಿ ಫೋನಿನ ಮೂಲಕ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸುತ್ತಾರೆ. ಹಿಂದೆ ಸಂಪರ್ಕಿಸಿ ಋಷಿಕೇಶ್ ಭಟ್ ಗುರೂಜಿ.